ಮಂಗಳೂರಿನ ಮಹಾಜನತೆಯ ಬೆಂಬಲ ಕೋರಿ ಭಾರತೀಯ ಜನತಾ ಪಾರ್ಟಿಯ ನೇತಾರ ರಾಷ್ಟ್ರದ ಗೃಹ ಮಂತ್ರಿ ಹುಚ್ಚಿನ ಮನುಷ್ಯ ಅಮಿತ್ ಶಾ ರವರಿಗೆ ಅಲ್ಲ
ರೆಡಿ ಮಾಡಿ ಹಾರ ಅಲ್ಲೇ ಮಾಡಿ ಅಲ್ಲಿಗೆ ಮುಗಿತದೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾದಂತಹ ರೋಡ್ ಶೋಗೆ ಆಗಮಿಸಿರುವಂತ ಮಂಗಳೂರಿನ ಜನತೆಯ ಮೇಲೆ ಅಭೂತಪೂರ್ವವಾದಂತಹ ಪ್ರೀತಿಯನ್ನು ಇಟ್ಟು ಇವತ್ತು ಈ ದೇಶದ ಗೃಹ ಮಂತ್ರಿಗಳು ರಾಜಕೀಯದ ಚಾಣಕ್ಯ ಅಮಿತ್ ಶಾಜಿ ಅವರು ಈ ಕಾರ್ಯಕ್ರಮದಲ್ಲಿ ರೋಡ್ ಶೋಗೆ ಉಪಸ್ಥಿತರಿದ್ದಾರೆ. ಸರ್ವ ಮಂಗಳೂರಿನ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಬೋಲೋ ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾಜಿ ಅವರಿಗೆ, ಅಮಿತ್ ಶಾಜಿ ಅವರಿಗೆ, ಅಮಿತ್ ಶಾಜಿ ಅವರಿಗೆ, ಬೋಲೋ ನರೇಂದ್ರ ಮೋದಿಜಿ ಅವರಿಗೆ. ಮಂಗಳೂರಿನ ಜನತೆ ಪರವಾಗಿ ಈ ಬೃಹತ್ ಗಾತ್ರದ ಹಾರವನ್ನ ಅಮಿತ್ ಶಾ ಅವರಿಗೆ ತೊಡಿಸುವ ಮುಖಾಂತರ
ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಧನ್ಯವಾದಗಳನ್ನ ಕೋರ್ತಾ ಇದ್ದಾರೆ. बोलो भारत माता के, बोलो भारत माता के, बोलो भारत माता के, बोलो भारत माता के, नरेंद्र मोदी जी के, नरेंद्र मोदी जी के. ಮಂಗಳೂರಿನ ಜನತೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಸಾಧು ಸಂಖ್ಯೆಯಲ್ಲಿ ಬಂದಂತ ಮಂಗಳೂರಿನ ಜನತೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಓ ಭಾರತ್ ಮಾತಾ ಕೆ. ಎಲ್ಲಂಗಿ ನಡಪನಂಗಿನ ವಿಧಾನಸಭಾ ಚುನಾವಣೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಪುನರ್ ಅಧಿಕಾರ ಬರಲಿಗೂ ಮಾತೆಯರ ಆಶೀರ್ವಾದ ಬರಲು ಗೆಲುವಿಂದ ಬರೋ ಭಾರತ್ ಮಾತಾಕ್ಕೆ, ಬರೋ ಭಾರತ್ ಮಾತಾಕ್ಕೆ. ನೆನ್ಪಿದೆಯಲ್ವಾ, ನೀವು 104 ಸ್ಥಾನ ಕೊಟ್ಟು ಯಾರಿಗೆ ಆಶೀರ್ವಾದ ಮಾಡಿದ್ರಿ, ಆದ್ರೆ ಅಧಿಕಾರನ ಬಾಚ್ಕೊಂಡಿದ್ ಯಾರು ಅಂತ. ನೀವ್ ಯಾರನ್ನ ಮನೆಗೆ ಕಳ್ಸಿದ್ರೋ ಅವ್ರಿಬ್ರೇ ಕೈ ಮಿಲಾಯಿಸ್ಬಿಟ್ರು. ಅದೇ 2018ರಲ್ಲೇ ಬಿಜೆಪಿಗೆ 113 ಸ್ಥಾನ ನೀಡಿ ಸ್ಪಷ್ಟ ಬಹುಮತ ಕೊಟ್ಟಿದ್ರೆ ಕಥೆನೇ ಬೇರೆ ಆಗಿರ್ತಿತ್ತು. ಆದ್ರೆ ಈ ಸಲ ಬಿಜೆಪಿಗೆ ಸ್ಪಷ್ಟ ಬಹುಮತ ನೀಡಲೇಬೇಕು. ನಮ್ಮೆಲ್ಲರ ಪ್ರಗತಿಗೆ ಬಿಜೆಪಿಯೇ ಭರವಸೆ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಕಮಲದ ಬಟನ್ ಒತ್ತಿ ಬಿಜೆಪಿ ಗೆಲ್ಲಿಸಿ. नमस्कार, मैं हूं सौरभ शर्मा और आप देख रहे हैं आज कुरुक्षेत्र का एक बड़ा स्पेशल एडिशन शो।